ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಆಫೀಸಿಗೆ ಹೊರಡುವಾಗ ಒಂದಷ್ಟು ಜ್ಯುವೆಲ್ಲರ್ಸ್ಗಳನ್ನು ಪರ್ಚೇಸ್ ಮಾಡಿದ್ದೆ ಮೀಶೋಯಿಂದ. ಇನ್ನು ಫಂಕ್ಷನ್ಸ್ ಎಲ್ಲ ಜಾಸ್ತಿ ಮತ್ತು ಹೋಸ್ಟಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿಕೊಂಡು ಒಂದಷ್ಟು ಜ್ಯುವೆಲ್ಲರ್ಸ್ಗಳನ್ನು ಪರ್ಚೇಸ್ ಮಾಡಿದೆ. ಸೊ ಹಾಗಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡುವಾಗ ನಿಮಗೂ ಕೂಡ ತೋರಿಸೋಣ ಅಂತ ಹಾಗಾಗಿ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಎಸ್, ಟೋಟಲ್ ಆಗಿ 4 ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಕೆಲವು ಸೆಟ್ ಇದೆ, ಕೆಲವು ಜಸ್ಟ್ ಸಿಂಗಲ್ ಪೀಸ್ ಆ ಥರ ಇದೆ. ಅಂದರೆ ಒಂದು ನನಗೆ ತುಂಬ ಇಷ್ಟ ಆದ್ದೇನು ಗೊತ್ತಾ, ನಿಮಗೆ ಹೇಳ್ತೇನೆ. ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೇನೆ, ಬಟ್ ನಿಮಗೂ ಕೂಡ ಒಂದು ಸಲ ತೋರಿಸೋಣ ಅಂತ. ನಂದು ಹೊರಡಿ ಆಗಬೇಕಷ್ಟೇ, ಇನ್ನು ಆಫೀಸಿಗೆ ಹೋಗಬೇಕು. ಈ ಒಂದು ಗ್ಯಾಪಲ್ಲಿ ಮಾಡ್ತಾ ಇದ್ದೇನೆ, ಹಾಗಾಗಿ ಫಾಸ್ಟಾಗಿ ವೀಡಿಯೋ ಮಾಡಿದ್ದೇನೆ. ಓಕೆನಾ. ಸೊ ಇದೆಲ್ಲ ನಾನು ತೊಗೊಂಡಿರೋದು ಮೀಶೋನಲ್ಲಿ. ಈಗ ನಾವು ಏನು ಗೊತ್ತಾ, ಶಾಪಲ್ಲೆಲ್ಲ ತಗೊಳ್ತೇವೆ, ಕಾಸ್ಟ್ಲಿ ಇರ್ತದೆ. ಸೊ ಕೆಲವೊಂದು ಸಲ ನಮಗೆ ಅನಿಸುತ್ತೆ ಇಷ್ಟು ಕಾಸ್ಟ್ಲಿ ಇದು ಬೇಕಾ ಅಂತ. ನಾವು ಹಾಕೋದು ಒಂದು ಫಂಕ್ಷನ್ಗೆ ಒಂದೊಂದು ಹಾಕ್ತೇವೆ ಅಷ್ಟೇ, ಮತ್ತೆ ಅದನ್ನು ಹಾಕಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಇದರಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬ ಕಡಿಮೆಗೆ ಆಯಿತಾ, ಅದು ಕೂಡ 150 ಒಳಗೆ ಇರೋದು ಎಲ್ಲವೂ. ನಾನು ತಗೊಂಡಿರುವಂಥ ಎಲ್ಲ ಜ್ಯುವೆಲ್ಲರಿಗಳು ಕೂಡ 150 ಒಳಗೆ ಇದೆ. ನಾನು ಮತ್ತೆ ನಿಮಗೆ ರೇಟ್ ಇದೆಲ್ಲ ಹಾಕ್ತೇನೆ. ಮತ್ತು ಕೆಲವರು ಮೊನ್ನೆ ಕೂಡ ಕೇಳಿದ್ರಿ ನನ್ನ ಹತ್ರ, ನೀವು ಇಷ್ಟು ಬಜೆಟ್ ಅಂತ ಹೇಳ್ತೀರಾ, ಮತ್ತು ನಾವು ನೋಡುವಾಗಲೇ ಜಾಸ್ತಿ ಇರ್ತದೆ ಅಂತ. ನೀವೇನು ಗೊತ್ತಾ, ಕ್ಯಾಶ್ ಆನ್ ಡೆಲಿವರಿ ಆದರೆ ಅದು ಜಾಸ್ತಿ ಆಗುತ್ತೆ. ನೀವು ಒಂದು ವೇಳೆ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಅಂತ ಇದ್ದರೆ ಸೊ ನಿಮಗೆ ಕಡಿಮೆಗೆ ಬರುತ್ತೆ. ಸೊ ಆ ಥರ ಅದೆಲ್ಲ ನೋಡ್ಕೊಳ್ಳಿ ನೀವು. ಮೀಶೋಲ್ಲಿ ಕಾಯಿನ್ಸ್ ಅದೆಲ್ಲ ತುಂಬ ಇರ್ತದಲ್ವ, ಸೊ ಅದೆಲ್ಲ ನೋಡ್ಕೊಳ್ಳಿ. ಈಗ ಒಂದೊಂದೇ ನಾನು ಅನ್ಬಾಕ್ಸಿಂಗ್ ಮಾಡ್ತೇನೆ. ಇದು ಎಷ್ಟು ರೂಪಾಯಿ ಏನು ಎತ್ತ ಅಂತ ನಾನು ಡಿಸ್ಪ್ಲೇಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಓಕೆನಾ. ಇದೊಂದು ನೋಡಿ, ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ. ಈ ಫಂಕ್ಷನ್ಸ್ಗೆಲ್ಲ ಇದು ಪರ್ಫೆಕ್ಟ್ ಆಯಿತಾ. ಇದಕ್ಕೆ ಇಯರಿಂಗ್ಸ್ ಇಲ್ಲ, ಒಂದು ನೆಕ್ಲೇಸ್ ಮತ್ತು ಅದಕ್ಕೆ ಒಂದು ಬ್ರೇಸ್ಲೈಟ್ ಕೈಗೆ ಹಾಕುವಂಥದ್ದು. ಸೊ ತುಂಬ ಚೆನ್ನಾಗಿದೆ, ನಾನು ತೋರಿಸ್ತೇನೆ ನಿಮಗೆ ನೋಡಿ. ಫಸ್ಟಿಗೆ ಇದು ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿದೆ, ಯಾರು ಕೂಡ ಹೇಳಲಿಕ್ಕಿಲ್ಲ ಇದು ಗೋಲ್ಡ್ ಅಲ್ಲ ಅಂತ, ಅಷ್ಟು ಚೆನ್ನಾಗಿ ಗೋಲ್ಡ್. ನಾನು ಮೊನ್ನೆ ಒಂದು ಗೋಲ್ಡ್ ಶಾಪಿಗೆ ಹೋಗಿದ್ದೆ, ಪ್ರಮೋಷನ್ ಇದಕ್ಕೆ. ಸೊ ಆಗ ನಾನಲ್ಲಿ ನೋಡಿದೆ, ಇಂಥದ್ದೆಲ್ಲ ಇತ್ತು ಗೊತ್ತಾಯ್ತಾ, ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಹೋಲಿಸಿದರೆ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಅನಿಸ್ತದೆ. ನಾವು ಅಷ್ಟು ಕಾಸ್ಟ್ಲಿದೆಲ್ಲ ತಗೊಳ್ತೇವೆ, ಬಟ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ. ಎಸ್ ಸರ್, ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಇದು ಜಸ್ಟ್ 150 ಒಳಗೆ. ನಾನು ವೇರ್ ಮಾಡೋದಿಲ್ಲ, ಯಾಕಂತೇಳಿದ್ರೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ವೇರ್ ಮಾಡ್ತಾ ಇಲ್ಲ. ನಾನು ನಿಮಗೆ ವೇರ್ ಮಾಡುವಾಗ ತೋರಿಸ್ತೇನೆ ಯಾವ ಡ್ರೆಸ್ಸಿಗೆ ವೇರ್ ಮಾಡ್ತೇನೆ ಅಂತ. ಓಕೆನಾ. ಇನ್ನೊಂದು ತೋರಿಸಿದಲ್ಲ ನಾನು ನಿಮಗೆ, ಬ್ರೇಸ್ಲೈಟ್. ಸೇಮ್ ಆಯಿತಾ, ಆ ಒಂದು ಸರಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿದ್ರಾ. ಇದು ಯಾರು ಹೇಳ್ತಾರೆ ಹೇಳಿ ಇದು ಗೋಲ್ಡ್ ಅಲ್ಲ, ಇದು ಗೋಲ್ಡ್ ಅಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ. ಅಷ್ಟು ಚೆನ್ನಾಗಿದೆ, ಗೋಲ್ಡ್ ಆಯಿತಾ. ನೋಡಿ, ನನ್ನ ಕೈಯಲ್ಲಿ ಮಾತ್ರ ದಾರ ಉಂಟು. ನೋಡಿ, ತುಂಬ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಬೇಕು ಅಂತ ಇದ್ದರೆ ನಾನು ಲಿಂಕ್ ಹಾಕಿರ್ತೇನೆ, ಸೊ ಅದರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ಇನ್ನೊಂದು ಬಾಕ್ಸಲ್ಲಿ ಉಂಟು, ಪ್ಯಾಕಿಂಗ್ ಎಲ್ಲ. ಇದು ಕೂಡ ಅಷ್ಟೇ, ನನಗೆ ನೋಡುವಾಗಲೇ ಇಷ್ಟ ಆಯಿತು ಅಂತ ನಾನು ತಗೊಂಡಿರೋದು. ನನಗೆ ಈ ಪರ್ಲ್ಸ್ ಎಲ್ಲ ಬರುತ್ತಲ್ವ, ಅದೆಲ್ಲ ತುಂಬ ಇಷ್ಟ ಆಗೋದು. ಈಗ ಲಚ್ಚು ಬಂದರೆ ಉಂಟಲ್ಲ, ಎಲ್ಲ ತೆಗೆದು ಹಾಕ್ತಾಳೆ. ಈ ಸಾರೀಸಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಗ್ರ್ಯಾಂಡ್ ವೇರ್ ಉಂಟಲ್ಲ, ಟ್ರೆಡಿಷ್ನಲ್ ವೇರ್, ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗುಂಟು ನೋಡಿ. ಮತ್ತು ಅದೇ ಟೈಪಲ್ಲಿ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ.
ನಾನು ವೇರ್ ಮಾಡ್ತಾ ಇದ್ದೆ, ಬಟ್ ಇದಕ್ಕೆ ಸೂಟ್ ಆಗುವಂಥದ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಬೇರೆ ಡ್ರೆಸ್ಸಲ್ಲಿ ವ್ಲಾಗ್ ಮಾಡ್ತೇನೆ ಅಂತ. ಆದರೆ ನನಗೆ ಟೈಮ್ ಇಲ್ಲ. ಜಸ್ಟ್ ಒಂದು 15 ಮಿನಿಟ್ಸ್ ಒಳಗೆ ಈ ವಿಡಿಯೋ ಆಗಬೇಕು. ಬೇಗ ಆಫೀಸಿಗೆ ಹೋಗಬೇಕು. ಆಫೀಸಿಗೆ ಹೊರಡುವಂಥ ಟೈಮಲ್ಲಿ ನಾನು ಮಾಡ್ತಿದ್ದೇನೆ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ. ಇನ್ನೊಂದು ಇದು ಕೂಡ ಬಾಕ್ಸಲ್ಲಿ ಉಂಟು. ಹಾಂ, ಇದು ನೆಕ್ಲೇಸ್. ಇದೊಂಥರ ಬೇರೆ, ಟ್ರೆಡಿಷ್ನಲ್ ಅಲ್ಲ, ಇದು ರಿಸೆಪ್ಷನ್ ಆ ಥರ ಎಲ್ಲ ಇರ್ತದಲ್ಲ. ಸೊ ಅದಕ್ಕೆಲ್ಲ ಪರ್ಫೆಕ್ಟ್ ಆಯ್ತು ಇದು ನೆಕ್ಲೇಸ್. ನಾನು ನಿಮಗೆ ಫೋಟೋ ಹಾಕ್ತೇನೆ ನೋಡಿ. ಲೈಟ್ ಪರ್ಪಲಲ್ಲಿದೆ, ಕಾಣಿಸುತ್ತಾ? ಲೈಟ್ ಪರ್ಪಲಲ್ಲಿದೆ. ಅದಕ್ಕೊಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಕೂಡ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ ಒನ್, ಇದು ಕೂಡ ತುಂಬ ಚೆನ್ನಾಗಿ ಉಂಟಾಯ್ತು. ನನಗೆ ಇಷ್ಟ ಆಯಿತು. ಇದು ತುಂಬ ಇಷ್ಟ ಆದಿದ್ರಲ್ಲಿ ನನಗೆ ಇದೆ. ಇದು ಸಾರಿಗೆ ಪರ್ಫೆಕ್ಟ್. ಇದು ಕೂಡ 150 ಒಳಗೆ, ಜಾಸ್ತಿ ಏನಿಲ್ಲ. ಇದರಲ್ಲಿ ಕೂಡ ಪರ್ಲ್ಸ್ ಉಂಟು. ಸೊ ಅದಕ್ಕೆ ನಾನು ತಗೊಂಡಿರೋದು. ನನ್ನಮ್ಮ ಹೇಳುದು ಇದು ನನಗೆ ಕೊಡು ಅಂತ. ಅಷ್ಟು ಚೆನ್ನಾಗಿದೆ. ಕಾಣಿಸುತ್ತಾ? ಅದಕ್ಕೊಂದು ಸ್ಮಾಲ್ ಇಯರಿಂಗ್ಸ್ ಹಾಕ್ಲಾ? ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಓಕೆ, ಆದರೆ ಇದು ಸಾರಿಗೆ ಪರ್ಫೆಕ್ಟ್. ಕಾಸ್ಟ್ಲಿ ಏನನ್ಸಿಲ್ಲ ನನಗೆ. ಸೊ 4 ಜ್ಯುವೆಲ್ಲರಿಯನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ. ನಾನು ತೊಗೊಂಡ್ರೆ ಒಮ್ಮೆಲ್ಲ ತೊಗೊಳ್ಳೋದು. ಸೊ ಡ್ರೆಸ್ಸಿಗೆ ಮ್ಯಾಚ್ ಆಗುವ ಹಾಗೆ, ಅದಕ್ಕೆ ಮ್ಯಾಚ್ ಆಗುವಂಥ ಡ್ರೆಸ್ ಇದೆ. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ. ಈಗ ನನ್ನ ಅಮ್ಮ ಕೂಡ ಅದನ್ನು ಕೇಳ್ತಿದ್ದಾರೆ ನನಗೆ ಕೊಡು ಅಂತ. ಸೊ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಬೇಕಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಡೈರೆಕ್ಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಪರ್ಚೇಸ್ ಮಾಡ್ಕೊಳ್ಬೋದು. ನನ್ನ ಮಗಳು ಬಂದು ಏನ ಗೊತ್ತಾಂಡಿರ್ ಬನ್ನಾಗ ನೆಂಕ ಬಲೆ ನಮ್ಮ ತೂಲಿ ಬಲೆ ನೋಡಿ, ಅವಳಿಗೆ ಗೊತ್ತುಂಟು ನಾನಿಲ್ಲಿ ವ್ಲಾಗ್ ಮಾಡ್ತಿದ್ದೇನೆ ಅಂತ. ಬಂದ ತಕ್ಷಣ ಹಾಯ್ ಅಂತ ಹೇಳ್ತಿದ್ದೆ. ಹಾಯ್ 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 ಹೇಳಿ. ಹಾಯ್ 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 ಹಾಯ್. ಇಲ್ಲಿ ಕೂತ್ಕೊಂಡು ಹಾಯ್ ಹೇಳ್ಬೇಕು. ಕೂತ್ಕೊಂಡು ಹಾಯ್ ಹಾಯ್. ಇಲ್ಲ, ಅವಳು ನಿಂತ್ಕೊಂಡೆ ಹಾಯ್ ಹೇಳ್ಬೇಕು. ಬಾಯ್ ಬಾಯ್ ಪೊಲಿ ಬಾಯ್. ಓಣ್ ಮಗ ಪುಚ್ಚೆ ಪುಚ್ಚೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್.